ಮಂಗಳೂರಿನ ಫಾದರ್ ಮುಲ್ಲಾರ್ ವೈದ್ಯಕೀಯ ಕಾಲೇಜಿನ ಸಹಯೋಗದೊಂದಿಗೆ ಭಾರತೀಯ ಮನೋವೈದ್ಯಕೀಯ ಸಮಾಜ ಸಮ್ಮೇಳನದ ಕರ್ನಾಟಕ ಅಧ್ಯಾಯವನ್ನ ನಗರದ ಫಾದರ್ ಮುಲ್ಲಾರ್ಸ್ನ ಡೆಸನಿಯಲ್ ಹಾಲ್ನ ನಾಲೆಡ್ಜ್ ಸೆಂಟರ್ನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಐಪಿಎಸ್ಕೆಸಿಯ 31ನೇ ವಾರ್ಷಿಕ ಸಮ್ಮೇಳನವು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಬದಲಾಯಿಸುವ ದಿಗಂತಗಳು ಎಂಬ ವಿಷಯದ ಕುರಿತಾಗಿದ್ದು, ಇದರ ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಅಲೋಶಿಯಸ್ ಕಾಲೇಜಿನ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಉದ್ಘಾಟಿಸಿ ಮಾತನಾಡಿ, ದೇಶದ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾರೆ. ಮಕ್ಕಳು ದೇಶದ ಭವಿಷ್ಯ. ಸಾಂಕ್ರಾಮಿಕ ರೋಗವು ಒಳ್ಳೆಯ ಮತ್ತು ಕೆಟ್ಟದ್ದನ್ನ ತಂದಿದೆ, ಆದರೆ ಮಕ್ಕಳಿಗೆ ಇದು ಅವರ ಕಲಿಕೆಯನ್ನ ಹಾಳು ಮಾಡಿದೆ, ಅವರ ಗಮನವನ್ನ ಕಡಿಮೆ ಮಾಡಿತು, ಪರದೆಯ ಚಟವನ್ನ ಹೆಚ್ಚಿಸಿದೆ, ಸಾಮಾಜಿಕತೆಯನ್ನ ಕಡಿಮೆಗೊಳಿಸಿದೆ, ಹೈಪರ್ ಆಕ್ಟಿವಿಟಿ ಮತ್ತು ಖಿನ್ನತೆಯನ್ನ ಉಂಟು ಮಾಡಿದೆ ಮತ್ತು ಇನ್ನೊಂದು ಕಡೆ ಮಕ್ಕಳ ದುರುಪಯೋಗಕ್ಕೆ ಕಾರಣವಾಗಿದೆ ಎಂದು ಹೇಳಿದ್ರು. It's really disheartening to see the number of child abuse cases that are coming up, and I'm sure you are very familiar with it. It was some years ago that when I was in my office, a woman walked into my office and she started sharing something with me, especially about her child's abuse by her own father. The child was just 6, and believe me, it was so shocking for me, and I had not prepared myself to listen to that. The first thing, truly, I was quite ill-equipped to handle a case like that. The first thing that came to my mind is we need to report to the police. The moment I said that, the woman ran away from my office. She said, I don't want to go and complicate the matters. I came to you for help. Now, I was trying to offer help, but probably I had not expected this to happen, and so it was very difficult for me. ತದಬಳಿಕ ಭಾರತೀಯ ಮನೋವೈದ್ಯಕೀಯ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಗೌತಮ್ ಸಹಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ, ಈ ಸಮ್ಮೇಳನವನ್ನ ಆಯೋಜಿಸಿದ್ದಕ್ಕಾಗಿ ಮತ್ತು ಕರ್ನಾಟಕದ ಭವಿಷ್ಯಕ್ಕಾಗಿ ಚಿಂತಿಸಬೇಕಾದ ಮತ್ತು ಸೂಕ್ತವಾದ ವಿಷಯವೊಂದನ್ನ ಆರಿಸಿದ್ದಕ್ಕೆ ಕರ್ನಾಟಕ ಅಧ್ಯಾಯದ ಬಗ್ಗೆ ಹೆಮ್ಮೆ ಪಡುತ್ತೇನೆ ಎಂದು ಹೇಳಿದರು. Remain uncertainty of the COVID. They don't know what is happening. They are just listening, and they are exposed to some social media and the TV channels. Those almost whatever the news they are getting, they don't know how to authenticate that. They are really very much confusing. So uncertainty was one of the reasons. They affect their mental health. They are not able to go their schools or colleges. They are affected, and they are feeling that every time they cannot mix with their friends. Every time they are supervised by their parents, which is really very much unwanted for them. ಈ ಸಂದರ್ಭ ಐಪಿಎಸ್ಕೆಸಿ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಪತಿ ಭಟ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಇನ್ನು ಫಾದರ್ ಮುಲ್ಲಾರ್ ಚಾರಿಟೇಬಲ್ ಸಂಸ್ಥೆಗಳ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಶಿಯಸ್ ಕೊಯ್ಲೋ ಅವರು ಸಮ್ಮೇಳನದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಕರ್ನಾಟಕ ಅಧ್ಯಾಯವು ನಡೆಸಿದ ಚಟುವಟಿಕೆಗಳಿಗಾಗಿ ವಿವಿಧ ಪ್ರಶಸ್ತಿಗಳನ್ನ ಸ್ಥಾಪಿಸಲಾಯಿತು ಮತ್ತು ಮನೋವೈದ್ಯಕೀಯ ಸಮುದಾಯದ ಗಣ್ಯ ಸದಸ್ಯರಿಗೆ ಗೌರವಗಳನ್ನ ನೀಡಲಾಯಿತು. ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅವಿನಾಶ್ ಜೋ, ಐಪಿಎಸ್ ಚುನಾಯಿತ ಅಧ್ಯಕ್ಷ ಡಾಕ್ಟರ್ ಎನ್ಎನ್ ರಾಜು, ಐಪಿಎಸ್ ಗೌರವ ಕಾರ್ಯದರ್ಶಿ ಡಾಕ್ಟರ್ ಟಿಎಸ್ಎಸ್ ರಾವ್, ಐಪಿಎಸ್ ಅಧ್ಯಕ್ಷ ಡಾಕ್ಟರ್ ಕೆ ರಾಧಾಕೃಷ್ಣನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.